ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಯೊಂದಿಗೆ ಪ್ರಾರ್ಥನೆ ಈ ಸುವಾರ್ತೆಯ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಧ್ಯಾನಿಸಲಿರುವ ಕೀರ್ತನೆ 119, ವಾಕ್ಯಗಳು 89ರಿಂದ 178 ತನಕ. ಇನ್ನೊಂದು 11 ಅಕ್ಷರಮಾಲೆಯ ಭಾಗಗಳು ಇವೆ, ಅವುಗಳನ್ನು ನಾವು ಇವತ್ತು ಧ್ಯಾನಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ವಿಶೇಷವಾಗಿ ಈ ಸ್ವಾರ್ಥೆಯನ್ನು ಆಲಿಸುತ್ತಿರುವ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪವಿತ್ರ ಆತ್ಮರಲ್ಲಿ ಅವರನ್ನು ತುಂಬಿರಿ ಮತ್ತು ಈ ಸ್ವಾರ್ಥೆಯ ಮೂಲಕ, ಈ ಕೀರ್ತನೆಯ ಮೂಲಕ ಅವರು ಅನೇಕ ವರದಾನಗಳನ್ನು ಪಡೆಯುವಂತಾಗಲಿ. ಅವರ ಯಾತನೆಗಳನ್ನು ದೂರ ಮಾಡಿ ಪ್ರಾರ್ಥನೆಗಳನ್ನು ಆಲಿಸಿ ಆಶೀರ್ವದಿಸಿರಿ. ಪವಿತ್ರಾತ್ಮರ ಜ್ಞಾನದಿಂದ ಇವರನ್ನು ತುಂಬಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಬೈಬಲ್ ಇದ್ರೆ ತೆಗೆದುಕೊಳ್ಳಿ. ನಾವು ಇವತ್ತು ಧ್ಯಾನಿಸಲಿರುವ ಕೀರ್ತನೆ 119, ವಾಕ್ಯಗಳು 89ರಿಂದ. ಈ ಅಕ್ಷರಮಾಲೆ ಹಿಬ್ರು ಅಕ್ಷರಮಾಲೆಯ ಲಾಮೇದ್ ಎಂಬ ಅಕ್ಷರಮಾಲೆಯನ್ನು ಅಲ್ಲಿ ನೋಡ್ತೀವಿ. ದೈವಾಜ್ಞೆಯು ಅಪರಿಮಿತ. ಹೇ ಪ್ರಭು, ನಿನ್ನ ವಾಕ್ಯ ಶಾಶ್ವತ, ಪರಲೋಕದಲ್ಲಿ ಅದು ಚಿರಶಾಶ್ವತ. ಇರುವುದು ತಲತಲಾಂತರಕ್ಕೂ ನಿನ್ನ ಸತ್ಯತೆ, ನೀ ಸ್ಥಾಪಿಸಿದ ಭೂಮಂಡಲಕ್ಕಿದೆ ಸ್ಥಿರತೆ. ನಿನ್ನ ವಿಧಿಗನುಸಾರ ಅವು ಇಂದಿಗೂ ಉಳಿದಿವೆ, ಏಕೆನೆ ಸರ್ವವು ಮಾಡುತ್ತಿವೆ ನಿನಗೆ ಸೇವೆ. ನಿನ್ನ ಧರ್ಮಶಾಸ್ತ್ರವು ನೀಡಿರದಿದ್ದರೆ ನನಗೆ ಸಂತಸ, ನನ್ನ ಗೊದಗಿದ ವಿಪತ್ತಿನಲ್ಲೇ ನಾ ಹೊಂದುತ್ತಿದ್ದೆ ವಿನಾಶ. ಮರೆ ನಾನೆಂದಿಗೂ ನಿನ್ನ ನಿಯಮಗಳನ್ನು, ಅವುಗಳಿಂದಲೇ ನನಗಿತ್ತ ನವ ಜೀವನವನು. ಉದ್ಧರಿಸೆನ್ನನು ನಾನು ನಿನ್ನವನು, ನಿನ್ನ ನಿಯಮಗಳಲ್ಲೇ ಆಸಕ್ತನು. ಹೊಂಚು ಹಾಕುದಿಹರು ದುರುಳರು ಸಂಹರಿಸಲೆನ್ನನು, ನಾನು ನಿನ್ನ ಕಟ್ಟಳೆಗಳನ್ನು ಲಕ್ಷಿಸುತ್ತಿರುವೆನು. ನಾ ಬಲ್ಲೆ ಸರ್ವ ಸಂಪೂರ್ಣತೆಗೂ ಮಿತಿ ಉಂಟೆಂದು, ನಿನ್ನ ಆಜ್ಞೆಗಳಾದರೂ ಅಪರಿಮಿತವಾದುವೆಂದು. ನೆಕ್ಸ್ಟ್ ಅಕ್ಷರಮಾಲೆ ಮೇಮ್. ಇಲ್ಲಿ ವಾಕ್ಯಗಳು 97ರಿಂದ 104 ತನಕ ಇವೆ. ದೈವಾಜ್ಞೆಯ ಅಭಿಮಾನಿ. ನಿನ್ನ ಧರ್ಮಶಾಸ್ತ್ರ ನನಗೆನಿತೋ ಪ್ರಿಯ, ನಾನು ಅದರಲ್ಲೇ ದಿನವೆಲ್ಲ ಧ್ಯಾನಮಯ. ನಿನ್ನ ಆಜ್ಞೆಗಳು ಸದಾ ನನ್ನೊಂದಿಗಿರುವುದರಿಂದ ನಾನು ಅಧಿಕ ಬುದ್ಧಿವಂತ ನನ್ನ ಶತ್ರುಗಳಿಗಿಂತ. ನಿನ್ನ ಕಟ್ಟಳೆಗಳ ಧ್ಯಾನಿ ನಾನಾದುದರಿಂದ ನಾನು ಅಧಿಕ ಜ್ಞಾನಿ ನನ್ನ ಬೋಧಕರೆಲ್ಲರಿಗಿಂತ. ನಿನ್ನ ನಿಯಮಗಳನ್ನು ಕೈಗೊಂಡುದರಿಂದ ನಾನು ಅಧಿಕ ವಿವೇಕಿ ಗುರು ಹಿರಿಯರಿಗಿಂತ. ನಿನ್ನ ವಾಕ್ಯವನ್ನು ಅನುಸರಿಸುವ ಧ್ಯೇಯದಿಂದ ನನ್ನ ಹೆಜ್ಜೆಗಳನ್ನು ತಡೆದೆನು ದುರ್ಮಾರ್ಗದಿಂದ. ತಪ್ಪಿಸಿಕೊಳ್ಳಲಿಲ್ಲ ನಾನಿನ್ನ ವಿಧಿಗಳಿಂದ, ನೀನೇ ನನಗದರ ಬೋಧನೆ ಮಾಡಿದ್ದರಿಂದ. ನಿನ್ನ ನುಡಿ ಎನಿತೋ ರುಚಿ ನನ್ನ ನಾಲಿಗೆಗೆ, ಜೇನು ತುಪ್ಪಕ್ಕಿಂತ ಸಿಹಿ ನನ್ನ ಬಾಯಿಗೆ. ವಿವೇಕಿಯಾದೆನು ನಿನ್ನ ನಿಯಮಗಳ ಮೂಲಕ, ದ್ವೇಷಿಸುತ್ತೀಯೇನು ಪ್ರತಿಯೊಂದು ಮಿಥ್ಯಾ ಮಾರ್ಗ. ಮುಂದಿನ ಅಕ್ಷರಮಾಲೆ ನೂನ್. ದೈವಾಜ್ಞೆ ಬಾಳಿಗೆ ದಾರಿದೀಪ. ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ನಡೆದುಕೊಳ್ಳುವೆನು ಶಪಥ ಮಾಡಿರುವಂತೆ, ನಿನ್ನ ನೀತಿ ವಿಧಿಗಳನ್ನು ಪಾಲಿಪೆನು ಅದರಂತೆ. ಕುಗ್ಗಿ ಹೋಗಿರುವೆನು ಪ್ರಭು ಅತ್ಯಧಿಕವಾಗಿ, ಚೇತನಗೊಳಿಸು ನಿನ್ನ ವಾಕ್ಯಾನುಸಾರವಾಗಿ. ಸ್ವೀಕರಿಸು ನಾನು ಉಸುರುವ ಸ್ತುತಿ ಅರ್ಪಣೆಯನು, ಪ್ರಭು ನನಗೆ ಕಲಿಸು ನಿನ್ನ ವಿಧಿ ನಿಯಮಗಳನ್ನು. ಕೈಯಲ್ಲಿ ಜೀವ ಹಿಡಿದು ಕಳೆಯುತ್ತಿರುವೆ ಕಾಲವೆಲ್ಲ, ಆದರೂ ಪ್ರಭು ನಾ ಧರ್ಮಶಾಸ್ತ್ರವನ್ನು ಮರೆತಿಲ್ಲ. ಒಡ್ಡಿಹರು ಎನಗೆ ಆ ದುರುಳ ಜನರು ಬಲೆಯನು, ಆದರೂ ಮೀರಿಲ್ಲ ನಾನು ನಿನ್ನ ನಿಯಮಗಳನ್ನು. ಹೃದಯ ಆನಂದಕರ ನಿನ್ನ ಕಟ್ಟಳೆಗಳು, ನನಗಮರ ಸ್ವಾಸ್ಥ್ಯವಾದುವು ಅವುಗಳು. ಮನಸ್ಸು ಮಾಡಿರುವೆ ಸದಾ ಕೈಗೊಂಡು ನಡೆಯಲು, ಜೀವಮಾನವೆಲ್ಲ ನಿನ್ನ ನಿಬಂಧನೆಗಳನ್ನು. ಮುಂದಿನ ಅಕ್ಷರಮಾಲೆ ಸಾಮಿಕ್. ದೈವಾಜ್ಞೆ ನನಗೆ ಆಶ್ರಯ. ದ್ವೇಷವಿದೆ ಎನಗೆ ದ್ವಿಮನಸ್ಕರಲಿ, ಪ್ರೀತಿ ಇದೆ ನಿನ್ನ ಧರ್ಮಶಾಸ್ತ್ರದಲ್ಲಿ.
ನನ್ನ ಆಶ್ರಯವು ಕವಚವು ನೀನೇ, ನಿರೀಕ್ಷಿಸುತ್ತಿರುವೆ ನಿನ್ನ ವಾಕ್ಯವನೇ. ತೊಲಗು ನನ್ನಿಂದ ದುರುಳ ಜನಾಂಗವೇ, ದೈವಾಜ್ಞೆಗಳನ್ನು ನಾನು ಪಾಲಿಸುವೆ. ನಿನ್ನ ನುಡಿಗನುಸಾರ ಉದ್ಧರಿಸು, ನಾ ಬದುಕುವೆ. ನಿರಾಶೆಗೊಳಿಸಬೇಡ, ನಾ ನಿರೀಕ್ಷಿಸುತ್ತಿರುವೆ. ನನಗಾಧಾರವಾಗಿರು, ಸುರಕ್ಷಿತನಾಗಿರುವೆ. ನಿನ್ನ ನಿಬಂಧನೆಗಳಿಗೆ ಸದಾ ಗಮನ ಕೊಡುವೆ. ನಿಬಂಧನೆ ಮೀರಿದವರನ್ನು ತಿರಸ್ಕರಿಸುತ್ತಿ, ವ್ಯರ್ಥವಾದುದ ಜನರು ಹೂಡುವ ಕುಯುಕ್ತಿ. ಲೋಕದ ದುರುಳರನ್ನೆಲ್ಲ ಕಸದಂತೆ ಪರಿಗಣಿಸುತ್ತಿ. ಎಂತಲೇ ನಿನ್ನ ಕಟ್ಟಳೆಯಲ್ಲಿದೆ ನನಗೆ ಆಸಕ್ತಿ. ನಡುಗುತ್ತಿದೆ ದೇಹ ನಿನ್ನ ಭಯದಿಂದ, ಬಾಳಿದೆ ನಿನ್ನ ವಿಧಿಗಳ ಭೀತಿಯಿಂದ. ಮುಂದಿನ ಅಕ್ಷರಮಾಲೆ ಆಯಿನ್, ದೈವಾಜ್ಞೆಯ ಮೌಲ್ಯ. ಕೈಗೊಳ್ಳುವೆ ನೀತಿಯುತ ನಿನ್ನ ವಿಧಿಗಳನ್ನು, ಬಲಾತ್ಕಾರಿಗಳಿಗೊಪ್ಪಿಸಬೇಡ ನನ್ನನ್ನು. ಹೊಣೆಗಾರನಾಗು ನಿನ್ನ ದಾಸನ ಕ್ಷೇಮಕ್ಕೆ, ಆ ಗರ್ವಿಗಳು ಬಾಧಕರಾಗದಿರಲಿ ನನಗೆ. ಮಂದವಾಯಿತೆನ್ನ ನೇತ್ರ ನಿನ್ನ ರಕ್ಷಣೆಗಾಗಿ ಕಾಯುತ್ತಾ, ನೀತಿಯುತ ನಿನ್ನ ನುಡಿ ಈಡೇರುವುದು ನಿರೀಕ್ಷಿಸುತ್ತ. ಕೃಪೆಯಿಂದ ನಡೆಸು ನಿನ್ನ ದಾಸನನು, ಕಲಿಸೆನಗೆ ನಿನ್ನ ನಿಬಂಧನೆಗಳನ್ನು. ನಿನ್ನ ದಾಸನಾನು ದಯಪಾಲಿಸು ಎನಗೆ, ನಿನ್ನ ಕಟ್ಟಳೆಗಳನ್ನು ಅರಿವ ತಿಳುವಳಿಕೆ. ಉಲ್ಲಂಘನೆಯಾಗಿದೆ ಪ್ರಭುವು ನಿನ್ನ ಧರ್ಮಶಾಸ್ತ್ರ, ಸಮಯ ಬಂದೊದಗಿದೆ ಹಾಗೂ ನೀನು ಕಾರ್ಯತತ್ಪರ. ಚಿನ್ನ ಅಪರಂಜಿಗಿಂತಲೂ ಪ್ರಿಯ ನಿನ್ನ ಆಜ್ಞೆಗಳು ನನಗೆ ಸುಪ್ರಿಯ. ನ್ಯಾಯವಾಗಿವೆ ನಿನ್ನ ನಿಯಮಗಳೆಲ್ಲ ನನಗೆ, ಹಾಗೆ ಮಿಥ್ಯ ಮಾರ್ಗಗಳೆಲ್ಲ. ಮುಂದಿನ ಅಕ್ಷರಮಾಲೆ ದೈವಾಜ್ಞೆ ಪಾಲನೆ. ಅಪೂರ್ವವಾದ ನಿನ್ನ ಕಟ್ಟಳೆಗಳನ್ನು ಹೃತ್ಪೂರ್ವಕವಾಗಿ ನಾ ಪಾಲಿಪೆನು. ತರುವುದು ನಿನ್ನ ವಾಕ್ಯೋಪದೇಶ, ಸರಳ ಜನರಿಗೆ ಜ್ಞಾನ ಪ್ರಕಾಶ. ಬಾಯಿದೆರೆದು ಆತೊರೆಯುತ್ತಿರುವೆ, ನಿನ್ನ ಆಜ್ಞೆಗಳನ್ನು ಅರಸುತ್ತಿರುವೆ. ನಿನ್ನ ನಾಮ ಪ್ರಿಯರಿಗೆ ಮಾಡುವಂತೆ ನನಗಭಿಮುಖನಾಗಿ ತೋರು ನೀ ಮಮತೆ. ನಿನ್ನ ನುಡಿಗನುಸಾರ ದೃಢಪಡಿಸು ನನ್ನ ನಡತೆಯನು. ಕೆಡುಕೊಂದು ಅಧೀನಪಡಿಸದಿರಲಿ ನನ್ನನು. ಜನ ಶೋಷಣೆಯಿಂದ ಮುಕ್ತಗೊಳಿಸೆನ್ನನು. ಕೈಗೊಳ್ಳುವೆನು ಆಗ ನಿನ್ನ ನಿಯಮಗಳನ್ನು. ತೋರು ನಿನ್ನ ಮುಖದರ್ಶನ ಈ ದಾಸನಿಗೆ, ನೀ ಕಲಿಸು ನಿನ್ನ ನಿಬಂಧನೆಗಳನ್ನು ಎನಗೆ. ನಿನ್ನ ಶಾಸ್ತ್ರವನ್ನು ಜನ ಪಾಲಿಸದ ಕಾರಣ, ಹರಿಯುತ್ತಿದೆ ಧಾರೆಯಾಗಿ ನನ್ನ ಕಣ್ಕಣ. ಮುಂದಿನ ಅಕ್ಷರಮಾಲೆ ಸಾಧಿ, ದೈವಾಜ್ಞೆ ಶಾಶ್ವತ ಆಜ್ಞೆ. ಹೇ ಪ್ರಭು, ನೀನು ಸತ್ಯವಂತ, ನಿನ್ನ ವಿಧಿಯು ನ್ಯಾಯ ಸಮ್ಮತ. ಸತ್ಯವಾದವು ನೀನಿತ್ತ ಕಟ್ಟಳೆಗಳು, ಪೂರ್ಣ ವಿಶ್ವಾಸನೀಯವಾದವುಗಳು ಅವುಗಳು. ಮರೆತು ಬಿಟ್ಟರು ವಿರೋಧಿಗಳು ನಿನ್ನ ವಾಕ್ಯವನ್ನು, ಎಂತಲೇ ದಹಿಸುತ್ತಿದೆ ಧರ್ಮಾಸಕ್ತಿ ಎನ್ನನು. ನಿನ್ನ ನುಡಿಯೊಂದೊಂದು ಪರಮ ಪರಿಶೋಧಿತ, ಅದರ ಮೇಲಿದ ನಿನ್ನ ದಾಸನಿಗೆ ಬಹು ಮೋದ. ನಾನಲ್ಪನು, ತಿರಸ್ಕಾರ ಹೊಂದಿದವನು, ಆದರೂ ಮರೆತಿಲ್ಲ ನಿನ್ನ ನೇಮಗಳನ್ನು. ನಿನ್ನ ನೀತಿ ನಿತ್ಯ, ನಿನ್ನ ಶಾಸ್ತ್ರ ಸತ್ಯ. ಎರಗಿವೆಯಾದರೂ ಕಷ್ಟ ಸಂಕಟಗಳು, ನನಗಾನಂದದಾಯಕ ನಿನ್ನ ಆಜ್ಞೆಗಳು. ನೀತಿಯುತ ಹಾಗೂ ಶಾಶ್ವತ ನಿನ್ನ ಶಾಸನ, ನಾ ಜೀವಿಸುವಂತೆ ದಯಪಾಲಿಸನೆಗೆ ಸುಜ್ಞಾನ. ಮುಂದಿನ ಅಕ್ಷರಮಾಲೆ ಕೋಫ್, ಜೀವೋದ್ಧಾರಕನ ಆಜ್ಞೆ. ಸದುತ್ತರಿಸು, ಮನಪೂರ್ವಕವಾಗಿ ಮೊರೆ ಇಡುವೆ. ನಿನ್ನ ನಿಬಂಧನೆಗಳನ್ನು ಪ್ರಭು ಅನುಸರಿಸಿರುವೆ. ಉದ್ಧರಿಸೆನ್ನನು ನಿನಗೆ ಮೊರೆ ಇಡುವೆ, ನಿನ್ನ ಕಟ್ಟಳೆಗಳನ್ನು ಕೈಗೊಳ್ಳುವೆ. ಅರುಣೋದಯದಲ್ಲೆದ್ದು ಮೊರೆ ಇಟ್ಟೆನು, ನಿನ್ನ ವಾಕ್ಯದಲ್ಲಿ ನಂಬಿಕೆ ಇಟ್ಟೆನು. ನಿನ್ನ ನುಡಿಯನ್ನು ಧ್ಯಾನಿಸಬೇಕೆಂದೇ ಎಚ್ಚರಗೊಳ್ಳುವೆ ഇരുಳಿನ ಜಾವಕ್ಕೆ ಮುಂದೆ. ಪ್ರೀತಿಯಿಂದ ಹೇ ಪ್ರಭು ಕೇಳೆನ್ನ ಮೊರೆಯನು, ನಿನ್ನ ವಿಧಿಗನುಸಾರ ಚೇತನಗೊಳಿಸೆನ್ನನು. ದುಷ್ಕರ್ಮಿಗಳು ಬಂದಿಹರನ್ನ ಸಮೀಪಕ್ಕೆ, ದೂರವಿರುವರು ಅವರು ನಿನ್ನ ಧರ್ಮಶಾಸ್ತ್ರಕ್ಕೆ. ಹೇ ಪ್ರಭು, ನೀನಿರುವೆ ಹತ್ತಿರ, ನಿನ್ನ ಆಜ್ಞೆಗಳೆಲ್ಲ ಸುಸ್ಥಿರ. ಸ್ಥಾಪಿಸಿರುವೆ ನಿನ್ನ ಕಟ್ಟಳೆಗಳನ್ನು ಶಾಶ್ವತವಾಗಿ, ಮೊದಲಿಂದಲೇ ಇದನ್ನರಿತೆ ನಾನವುಗಳ ಮೂಲಕವಾಗಿ. ಮುಂದಿನ ಅಕ್ಷರಮಾಲೆ ರೇಷ್, ಸತ್ಯವೇ ದೈವಾಜ್ಞೆಯ ಸಾರಾಂಶ.
ನನ್ನ ಕಷ್ಟವ ನೋಡಿ ಮುಕ್ತಗೊಳಿಸೆನ್ನನು. ಮರೆತಿಲ್ಲ ನಾನು ನಿನ್ನ ಧರ್ಮಶಾಸ್ತ್ರವನು. ನನ್ನ ಪರ ವಾದಿಸಿ ಬಿಡುಗಡೆ ಮಾಡು ಎನ್ನನು. ನಿನ್ನ ನುಡಿಗನುಸಾರ ಚೇತನಗೊಳಿಸು ನನ್ನನು. ದೂರವಿದೆ ದುರುಳರಿಗೆ ಆ ಜೀವೋದ್ಧಾರ, ಅವರಿಗಿದೆ ನಿನ್ನ ನಿಬಂಧನೆಗಳ ತಾತ್ಸಾರ. ನಿನ್ನ ಕೃಪಾ ಕಾರ್ಯಗಳು ಹೇ ಪ್ರಭು ಅಪಾರ, ಚೇತನಗೊಳಿಸೆನ್ನನು ನಿನ್ನ ವಿಧಿಗಳಿಗನುಸಾರ. ದ್ವೇಷಿಸಿದರು ಹಿಂಸಿಸಿದರು ಹಲವರು ನನ್ನನು, ಆದರೂ ಬಿಟ್ಟಿಲ್ಲ ನಾನು ನಿನ್ನ ಕಟ್ಟಳೆಗಳನ್ನು. ಆ ದ್ರೋಹಿಗಳನ್ನು ಕಂಡಾಗ ಆಗುತ್ತಿದೆ ಅಸಹ್ಯ, ಏಕೆಂದರೆ ನಿನ್ನ ನುಡಿಯಂತೆ ಅವರು ನಡೆಯರಯ್ಯ. ನಿನ್ನ ನೇಮ ನಿಯಮಗಳು ಪ್ರಭು ಎನಿತೋ ಪ್ರಿಯ. ಕಾಪಾಡೆನ್ನನು ನಿನ್ನ ಪ್ರೀತಿಗನುಸಾರ, ಸತ್ಯವೇ ನಿನ್ನ ವಾಕ್ಯದ ಸಾರಾಂಶ. ನಿನ್ನಯ ನೀತಿ ವಿಧಿಗಳೆಲ್ಲವೂ ಅನಿಶ. ಶಿನ್ ದೈವಾಜ್ಞೆಯಿಂದ ನೆಮ್ಮದಿ. ಪೀಡಿಸುತ್ತಿಹರು ನಿಷ್ಕಾರಣವಾಗಿ ರಾಜರುಗಳು, ನಿನ್ನ ವಾಕ್ಯದ ಭೀತಿ ಇಹುದು ನನ್ನ ಹೃದಯದೊಳು. ಜನರಿಗಾನಂದ ಅನಿರೀಕ್ಷಿತ ಆಸ್ತಿಯಲಿ, ನನಗಾದರೂ ಪರಮಾನಂದ ನಿನ್ನ ನುಡಿಯಲಿ. ಇಡಿಸದು ಎನಗೆ ಮಿಥ್ಯವಾದುದು, ಅದು ಎನಗೆ ಅಸಹ್ಯ. ದ್ವೇಷಿಸಿದರು ಹಿಂಸಿಸಿದರು ಹಲವರು ನನ್ನನು, ಆದರೂ ಬಿಟ್ಟಿಲ್ಲ ನಾನು ನಿನ್ನ ಕಟ್ಟಳೆಗಳನ್ನು. ಆ ದ್ರೋಹಿಗಳನ್ನು ಕಂಡಾಗ ಆಗುತ್ತಿದೆ ಅಸಹ್ಯ, ಏಕೆಂದರೆ ನಿನ್ನ ನುಡಿಯಂತೆ ಅವರು ನಡೆಯರಯ್ಯ. ನಿನ್ನ ನೇಮ ನಿಯಮಗಳು ಪ್ರಭು ಎನಿತೋ ಪ್ರಿಯ. ಕಾಪಾಡೆನ್ನನು ನಿನ್ನ ಪ್ರೀತಿಗನುಸಾರ, ಸತ್ಯವೇ ನಿನ್ನ ವಾಕ್ಯದ ಸಾರಾಂಶ. ನಿನ್ನಯ ನೀತಿ ವಿಧಿಗಳೆಲ್ಲವೂ ಅನಿಶ. ಮುಂದಿನ ಅಕ್ಷರಮಾಲೆ ಶಿನ್ ದೈವಾಜ್ಞೆಯಿಂದ ನೆಮ್ಮದಿ. ಪೀಡಿಸುತ್ತಿಹರು ನಿಷ್ಕಾರಣವಾಗಿ ರಾಜರುಗಳು, ನಿನ್ನ ವಾಕ್ಯದ ಭೀತಿ ಇಹುದು ನನ್ನ ಹೃದಯದೊಳು. ಜನರಿಗಾನಂದ ಅನಿರೀಕ್ಷಿತ ಆಸ್ತಿಯಲಿ, ನನಗಾದರೋ ಪರಮಾನಂದ ನಿನ್ನ ನುಡಿಯಲಿ. ಹಿಡಿಸದು ಎನಗೆ ಮಿಥ್ಯವಾದುದು, ಅದು ಎನಗೆ ಅಸಹ್ಯ. ನಿನ್ನ ಧರ್ಮಶಾಸ್ತ್ರವಾದರೋ ನನಗೆ ಸುಪ್ರಿಯ. ನೀತಿಯುತ ನಿನ್ನ ವಿಧಿಗಳ ನಿಮಿತ್ತ, ಸ್ತುತಿಪೆ ನಿನ್ನ ದಿನಕ್ಕೆ ಏಳು ಕಿತ್ತ. ಅತಿ ನೆಮ್ಮದಿಯುಂಟು ನಿನ್ನ ಶಾಸ್ತ್ರ ಪ್ರಿಯರಿಗೆ, ವಿಘ್ನಕರವಾದುದೇನು ಇರದು ಅಂತವರಿಗೆ. ರಕ್ಷಣೆಯನ್ನು ಪ್ರಭು ನಿರೀಕ್ಷಿಸುತ್ತಿರುವೆ, ನಿನ್ನ ಆಜ್ಞೆಗಳನ್ನು ನಾನು ಕೈಗೊಂಡಿರುವೆ. ನಿನ್ನ ಕಟ್ಟಳೆಗಳು ನನಗೆ ಅಧಿಕ ಪ್ರಿಯ, ನನ್ನ ಅಂತರಂಗ ಅವುಗಳಿಗೆ ವಿಧೇಯ. ಅನುಸರಿಸಿದ ನಿನ್ನ ನೇಮ ನಿಯಮಗಳನ್ನೆಲ್ಲ, ನಿನಗೆ ಬಟ್ಟ ಬಯಲು ನನ್ನ ನಡತೆಯಲ್ಲ. ಮುಂದಿನ ಅಕ್ಷರಮಾಲೆ ತಾವು. ದೈವಾಜ್ಞೆಯಿಂದ ಜ್ಞಾನೋದಯ. ನನ್ನ ಮೊರೆ ಸೇರಲಿ ಪ್ರಭು ನಿನ್ನ ಸನ್ನಿಧಿಯ, ನಿನ್ನ ವಾಕ್ಯಾನುಸಾರ ನೀಡು ಜ್ಞಾನೋದಯ. ನನ್ನ ವಿಜ್ಞಾಪನೆ ಸೇರಲಿ ನಿನ್ನ ಸನ್ನಿಧಿಗೆ, ಉದ್ಧರಿಸೆನ್ನನು ನಿನ್ನ ನುಡಿಗೆ ತಕ್ಕ ಹಾಗೆ. ನನಗೆ ಕಲಿಸಿರುವೆ ನಿನ್ನ ನಿಬಂಧನೆಗಳನ್ನು, ನನ್ನ ಬಾಯಿ ಉಸುರಲಿ ನಿನ್ನ ಗುಣಗಾನವನು. ವರ್ಣಿಸಲಿ ನನ್ನ ನಾಲಿಗೆ ನಿನ್ನ ನುಡಿಗಳನ್ನು, ನಿನ್ನ ಕೈ ನೀಡಲಿ ನನಗೆ ನೆರವನು. ಆರಿಸಿಕೊಂಡೆ ನನ್ನ ನಿಯಮಗಳನ್ನು, ನಿನ್ನ ಕೈ ನೀಡಲಿ ನನಗೆ ನೆರವನು. ನನಗೆ ಇಷ್ಟ ನೀನು ನೀಡುವ ಜೀವೋದ್ಧಾರ, ನಿನ್ನ ಧರ್ಮಶಾಸ್ತ್ರ ನನಗೆ ಸಂತೋಷಕರ. ಉಳಿಸೆನ್ನ ಪ್ರಾಣವನು ಭಜಿಪೆ ನಿನ್ನನು, ನೀಡಲಿ ಎನಗೆ ನಿನ್ನ ವಿಧಿಗಳು ನೆರವನು. ಪ್ರಭು ದಾರಿ ತಪ್ಪಿದ ಕುರಿ ನಾನು, ಪರಾಂಬರಿಸು ನಿನ್ನ ದಾಸನನು. ಮರೆಯನು ನಿನ್ನ ಆಜ್ಞೆಗಳನ್ನು. ಆತ್ಮೀಯರೇ, ನಾನು ಹೇಳಿದ ಈ ಕೀರ್ತನೆ 119 ಒಂದು ಉದ್ದವಾದ ಕೀರ್ತನೆ. 178 ವಾಕ್ಯಗಳು ಇದರಲ್ಲಿ ಇವೆ. ಅದನ್ನು ಇಬ್ರಿಯ ಅಕ್ಷರಮಾಲೆ 22 ಅಕ್ಷರಮಾಲೆಯ ರೀತಿಯಲ್ಲಿ ಅದನ್ನು ವಿಂಗಡಿಸಿದ್ದಾರೆ. 11 ಅಂಶಗಳನ್ನು ನಾವು ನೋಡಿದೆವು. ಇವತ್ತು 11 ಅಂಶಗಳನ್ನು ಇವತ್ತು ನಾವು ನೋಡಲಿದ್ದೀವಿ, ಓದಿದೆವು, ಧ್ಯಾನಿಸೋಣ. ಇದರಲ್ಲಿ ಬಹಳ ಪ್ರಮುಖವಾದುದನ್ನು ನಿಮ್ಮ ಮುಂದೆ ಇಡಲು ನಾನು ಇಷ್ಟಪಡುತ್ತೇನೆ. ಮತ್ತೊಮ್ಮೆ ಇಡೀ ಕೀರ್ತನೆಯನ್ನು ನಾನು ಓದಲು ಹೋಗುವುದಿಲ್ಲ. ನಾವಿವತ್ತು ಆರಂಭ ಮಾಡಿದ್ದು 89ನೇ ವಾಕ್ಯದಿಂದ. ನೋಡಿ, ಇದು ಇಡೀ ಕೀರ್ತನೆ ದೇವರ ಆಜ್ಞೆಗೆ ಕೊಡುವ ಮಹತ್ವದ ಕುರಿತು ನಮಗೆ ಇಲ್ಲಿ ಕಾಣ ಸಿಗುತ್ತದೆ. ಇವತ್ತು ನಾವು ನೋಡ್ತೀವಿ, ದೈವಾಜ್ಞೆಯು ಅಪರಿಮಿತ, ದೈವಾಜ್ಞೆಯ ಅಭಿಮಾನಿ ಕೀರ್ತನಗಾರ, ದೈವಾಜ್ಞೆ ಬಾಳಿಗೆ ಹೇಗೆ ದಾರಿದೀಪ, ದೇವರ ಆಜ್ಞೆ ಹೇಗೆ ಆಶ್ರಯ, ದೇವರ ಆಜ್ಞೆಯ ಮೌಲ್ಯ, ದೇವರ ಆಜ್ಞೆಯ ಪಾಲನೆ, ದೇವರ ಆಜ್ಞೆಯ
ಶಾಶ್ವತ ಆ ಒಂದು ಆಜ್ಞೆ, ಜೀವೋದ್ಧರಕನ ಆಜ್ಞೆ, ಸತ್ಯವೇ ದೈವಾಜ್ಞೆಯ ಸಾರಾಂಶ, ದೈವಾಜ್ಞೆಯಿಂದ ನೆಮ್ಮದಿ, ದೈವಾಜ್ಞೆಯಿಂದ ಜ್ಞಾನೋದಯ, ಇದರ ಕುರಿತು ನಾವು ಇಲ್ಲಿ ಈ ಕೀರ್ತನೆಗಳಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡಬಹುದು. ಮುಂದುವರಿಸುವುದಾದರೆ ಈ ಮೊದಲನೆಯ ವಾಕ್ಯ 89, ಏ ಪ್ರಭುದಿಂದ ವಾಕ್ಯ ಶಾಶ್ವತ, ಸ್ವರ್ಗದಲ್ಲಿ ಅದು ಚಿರಶಾಶ್ವತ, ಪರಲೋಕದಲ್ಲಿ ಅದು ಚಿರಶಾಶ್ವತ. ನಿನ್ನ ವಾಕ್ಯ ಶಾಶ್ವತ. ದೇವರ ವಾಕ್ಯ ಶಾಶ್ವತ. ಅದಕ್ಕೆ ನಾವು ಆಡ್ತೀವಿ ಅಲ್ವಾ, ದೇವರ ವಾಕ್ಯವೆಂದು ಶಾಶ್ವತ, ದೇವರ ವಾಕ್ಯವೆಂದು ಶಾಶ್ವತ, ದೇವರ ವಾಕ್ಯವೇ ಉನ್ನತ, ಭಾನುಭೂಮಿ ಅಳಿದರು ಅಳಿಯದೆಂದು ವಾಕ್ಯವು, ದೇವರ ವಾಕ್ಯವೆಂದು ಶಾಶ್ವತ. ಹೌದು, ದೇವರ ವಾಕ್ಯ ಶಾಶ್ವತ. ಅದರಿಂದ ಈ ಕೀರ್ತನೆ ದೇವರ ವಾಕ್ಯ. ಈ ಕೀರ್ತನೆಗಳ ಮೂಲಕ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಯಾತನೆಗಳು, ಕಷ್ಟ ಸಂಕಷ್ಟಗಳು ದೂರವಾಗ್ತವೆ. ಅದರಿಂದ ಈ ದೇವರ ವಾಕ್ಯ ಶಾಶ್ವತ, ಅದು ಚಿರಶಾಶ್ವತ. ಯಾಕೆಂದ್ರೆ ದೇವರ ವಾಕ್ಯ ದೇವರಿಂದಲೇ ಬಂದ, ನಮಗೆ ಪ್ರಕಟಿಸಲ್ಪಟ್ಟ ವಾಕ್ಯ. ಇದು ಇರುವುದು ತಲತಲಾಂತರಕ್ಕೂ ಭೂಮಂಡಲಕ್ಕಿದೆ, ನೀ ಸ್ಥಾಪಿಸಿದ ಭೂಮಂಡಲಕ್ಕಿದೆ ಸ್ಥಿರತೆ. ಅದರಿಂದ ಆತ ಹೇಳ್ತಾ ಇದ್ದಾನೆ, ನಿಮ್ಮ ಆಜ್ಞೆಗಳ ಪ್ರಕಾರ ನಾನು ಜೀವಿಸಿದರೆ ನಿಮ್ಮ ಪ್ರೀತಿಯ ಅಪರಿಮಿತ ಅನುಭವ ನನಗಾಗತ್ತೆ. ಏಕೆಂದ್ರೆ ಆಜ್ಞೆಗಳಲ್ಲಿ ನಿಮ್ಮ ಸ್ಪರ್ಶ ಇದೆ, ಆಜ್ಞೆಗಳಲ್ಲಿ ನಿಮ್ಮ ಆಶೀರ್ವಾದ ಇದೆ, ಅನುಗ್ರಹ ಇದೆ, ಕೃಪೆ ಹರಿತಾ ಇದೆ. ಅದಕ್ಕಾಗಿ ನಿಮ್ಮ ಕಟ್ಟಳೆಗಳನ್ನು ನಾನು ಲಕ್ಷಿಸುತ್ತಿರುವೆ. ದುರುಳವು ಹೊಂಚು ಹಾಕುತ್ತಿರಬಹುದು, ಆದರೂ ನಾನು ನಿಮ್ಮನ್ನು ಬಿಟ್ಟಗಲುವುದಿಲ್ಲ. ಮುಂದಿನ 97ರಿಂದ 104 ತನಕ ಮತ್ತೆ ಹೇಳ್ತದೆ, ನಿನ್ನ ಧರ್ಮಶಾಸ್ತ್ರ ನನಗಿನಿತು ಪ್ರಿಯ, ನಾನು ಅದರಲ್ಲೇ ದಿನವೆಲ್ಲ ಧ್ಯಾನಮಯ. ನಿನ್ನ ಆಜ್ಞೆಗಳು ಸದಾ ನನ್ನೊಂದಿಗಿರುವುದರಿಂದ ನಾನು ಅಧಿಕ ಬುದ್ಧಿವಂತ ನನ್ನ ಶತ್ರುಗಳಿಗಿಂತ. ಅದು ನಿಮ್ಮ ಕಟ್ಟಳೆಗಳು ಧ್ಯಾನಿಸುವುದರಿಂದ ನಾನು ಜ್ಞಾನಿಯಾಗಿದ್ದೀನಿ, ನಿಯಮಗಳನ್ನು ಕೈಗೊಂಡುದರಿಂದ ವಿವೇಕಿಯಾಗಿದ್ದೀನಿ, ವಾಕ್ಯವನ್ನು ಅನುಸರಿಸುವ ಧ್ಯೇಯದಿಂದ ನಾನು ದುರ್ಮಾರ್ಗದಿಂದ ತಪ್ಪಿಸಿಕೊಳ್ಳಿದ್ದೀನಿ. ಕಾರಣ ನಿಮ್ಮ ವಾಕ್ಯ ನನಗೆ ರಕ್ಷಣೆ ನೀಡುತ್ತೆ, ನನ್ನನ್ನು ಪರಿಶುದ್ಧತೆ ಎಡೆಗೆ ನಡೆಸುತ್ತೆ ಮತ್ತು ನನ್ನನ್ನು ಆಶೀರ್ವದಿಸುತ್ತೆ. ನಿನ್ನ ನುಡಿ ಎನಿತೋ ರುಚಿ ನಾಲಿಗೆಗೆ, ಜೇನುತುಪ್ಪಕ್ಕಿಂತ ಸಿಹಿ ನನ್ನ ಬಾಯಿಗೆ. ಅಂದ್ರೆ ದೇವರ ನುಡಿ ನಾವು ಹಾಡ್ತೀವಲ್ಲ, ದೇವ ನಿನ್ನ ನುಡಿಯ ಕೇಳಿ ಬಾಳು ಬೆಳಗಾಯಿತು. ದೇವರ ನುಡಿ ಬಾಳನ್ನು ಬೆಳಗಿಸುತ್ತದೆ. ಇಲ್ಲಿ ನಾಲಿಗೆಗೆ ರುಚಿ ಅಥವಾ ಸಿಹಿ ಅಂದ್ರೆ ಬಾಳನ್ನು ಬೆಳಗಿಸುತ್ತದೆ, ಬಾಳಿಗೆ ದೀಪವಾಗಿ, ದಾರಿ ದೀಪವಾಗಿ ಬರುತ್ತೆ ಮತ್ತು ನಮ್ಮನ್ನು ಆಶೀರ್ವದಿಸುತ್ತೆ. ಅದನ್ನೇ ಮುಂದುವರಿಸಿ ಹೇಳ್ತಾ ಇದ್ದಾನೆ, ದೈವಾಜ್ಞೆಯ ಹೇಗೆ ಬಾಳಿಗೆ ದೀಪವಾಗುತ್ತೆ. ವಾಕ್ಯಗಳು 108ರಿಂದ 112. ನಿನ್ನ ವಾಕ್ಯ ನನಗೆ ದಾರಿ ದೀಪ, ನನ್ನ ಕಾಲಿನ ನಡೆಗೆ ಕೈ ದೀಪ. ನಡೆದುಕೊಳ್ಳುವೆನು ಶಪಥ ಮಾಡಿರುವಂತೆ, ನಿನ್ನ ನೀತಿ ವಿಧಿಗಳನ್ನು ಪಾಲಿಪೆನು ಅದರಂತೆ. ಕುಗ್ಗಿ ಹೋಗಿರುವೆನು ಪ್ರಭು ಅತ್ಯಧಿಕವಾಗಿ, ಚೇತನಗೊಳಿಸು ನಿನ್ನ ವಾಕ್ಯಾನುಸಾರವಾಗಿ. ನಿನ್ನ ವಾಕ್ಯ ನನಗೆ ದಾರಿದೀಪ. ನೋಡಿ, ನಮಗೆ ದಾರಿ ತೋರಿಸುತ್ತೆ ಈ ವಾಕ್ಯ. ನಿನ್ನೆ ನಾವು ಆಲಿಸಿದೆವು ಇದೇ ಕೀರ್ತನೆಯಲ್ಲಿ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ಸಾವಿರಾರು ವೈರಿಗಳು ಮುತ್ತಿ ಬಂದರು, ಆಪತ್ತು ಇದ್ದರು, ನನಗೆ ದೇವರ ವಾಕ್ಯವು ಜಯದ ದಾರಿ ತೋರುತ್ತೆ. ನಾನು ಬಿದ್ದು ಹೋಗದಂತೆ ನನ್ನ ರಕ್ಷಿಸುತ್ತದೆ. ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ನಡೆದುಕೊಳ್ಳುವೆನು ಶಪಥ ಮಾಡಿರುವಂತೆ, ನಿನ್ನ ನೀತಿ ವಿಧಿಗಳನ್ನು ಪಾಲಿಪೆನು ಅದರಂತೆ. ಕುಗ್ಗಿ ಹೋಗಿರುವೆನು ಪ್ರಭು ಅತ್ಯಧಿಕವಾಗಿ, ಚೇತನಗೊಳಿಸು ನಿನ್ನ ವಾಕ್ಯಾನುಸಾರವಾಗಿ. ಅನೇಕ ಬಾರಿ ನಮಗಿಂತ ಅನುಭವಗಳು ಆಗ್ತವೆ, ಕುಗ್ಗಿ ಹೋದ ಅನುಭವ. ಕೆಲವು ಸರಿ ನಾವು ಮೂಡ್ ಸ್ವಿಂಗ್ಸ್ ಅಂತೀವಿ. ಆದರೆ ನಾವು ಪ್ರಭುವಿನಲ್ಲಿದ್ದಾಗ ನಾವು ಯಾವಾಗಲೂ ಲವಲವಿಕೆ ಚೈತನ್ಯದಿಂದ ಇರ್ತೀವಿ. ಸ್ವೀಕರಿಸು ನಾನು ಉಸುರುವ ಸ್ತುತಿ ಅರ್ಪಣೆಯನ್ನು, ಪ್ರಭು ನನಗೆ ಕಲಿಸು ನಿನ್ನ ವಿಧಿ ನಿಯಮಗಳನ್ನು. ದುರುಳ ಜನರು ನನಗೆ ಬಲೆಯನ್ನು ಒಡ್ಡಿದರೂ ನೀನು ಸದಾ ನನ್ನನ್ನು ಕಾಪಾಡುತ್ತೀಯ. ದೇವರು ನಮ್ಮನ್ನು ಕಾಪಾಡುತ್ತಾರೆ, ದೇವರು ನಮ್ಮನ್ನು ಮುನ್ನಡೆಸುತ್ತಾರೆ. ಮುಂದಿನ ವಾಕ್ಯಗಳು 113ರಿಂದ 120. ದೈವಾಜ್ಞೆ ನನಗೆ ಆಶ್ರಯ. ನೋಡಿ, ಇವತ್ತು ಆ ದೇವರ ಆಜ್ಞೆಯೇ ನನಗೆ ಆಶ್ರಯ.
ದ್ವೇಷವಿದೆ ಎನಗೆ ದ್ವಿಮನಸ್ಕರಲಿ, ಪ್ರೀತಿ ಇದೆ ನಿನ್ನ ಧರ್ಮಶಾಸ್ತ್ರದಲ್ಲಿ. ನನಗಾಶ್ರಯವು ಕವಚವು ನೀನೇ, ನಿರೀಕ್ಷಿಸುತ್ತಿರುವೆ ನಿನ್ನ ವಾಕ್ಯವನೇ. ನೋಡಿ, ನನಗೆ ಆಸೆ, ನಿನ್ನೊಟ್ಟಿಗೆ ಬಾಳುವ ಆಸೆ, ನಿನ್ನೊಂದಿಗಿರುವ ಆಸೆ. ಯೇಸುವೆ, ನಾನು ನಿನ್ನೊಂದಿಗಿರಬೇಕು, ಆ ಆಸೆ ನನ್ನಲ್ಲಿದೆ. ತೊಲಗು ದುರುಳ ಜನಾಂಗವೇ, ನಾನು ದೈವಾಜ್ಞೆಗಳನ್ನು ಪಾಲಿಪೆ. ದೇವ, ನೀನು ನನಗೆ ಆಧಾರವಾಗಿರು, ನಾನು ಸುರಕ್ಷಿತನಾಗಿರುವೆ. ನಿನ್ನ ನಿಬಂಧನೆಗಳನ್ನು ಮೀರಿರುವವರನ್ನು ನೀನು ತಿರಸ್ಕರಿಸುತ್ತಿ ಮತ್ತು ವ್ಯರ್ಥವಾದುದ ಜನರು ಹೂಡುವ ಕುಯುಕ್ತಿಯನ್ನು ನಿರರ್ಥಕವಾಗಿಸುತ್ತಿ. ಲೋಕದ ದುರುಳರನ್ನೆಲ್ಲ ಕಸದಂತೆ ಪರಿಗಣಿಸುತ್ತಿ, ಏಕೆಂದರೆ ನಿನ್ನ ಕಟ್ಟಳೆಯಲ್ಲಿದೆ ನನಗೆ ಆಸಕ್ತಿ. ಅಂದರೆ ದೇವರ ಕಟ್ಟಳೆಯನ್ನು ನಾವು ಮೀರಿ ನಡೆಯದೆ ಅದನ್ನು ಕಟ್ಟಳೆಯಂತೆ ಜೀವಿಸಿದಾಗ ದೇವರು ನಮ್ಮನ್ನು ರಕ್ಷಿಸುತ್ತಾರೆ, ಆಶೀರ್ವದಿಸುತ್ತಾರೆ. ನಮಗೆ ವಿರೋಧ ಬರುವವರನ್ನು ಅವರು ಶಿಕ್ಷಿಸುತ್ತಾರೆ, ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡುತ್ತಾರೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಸುತ್ತವೆ. ವಾಕ್ಯಗಳು 121ರಿಂದ ಈ ದೈವಾಜ್ಞೆಯ ಮೌಲ್ಯ ಏನು ಎಂಬುದಾಗಿ ಇಲ್ಲಿ ನಾವು ನೋಡ್ತೀವಿ. ಕೈಗೊಳ್ಳುವೆ ನೀತಿಯುತ ನಿನ್ನ ವಿಧಿಗಳನ್ನು, ಬಲಾತ್ಕಾರಿಗಳಿಗೊಪ್ಪಿಸಬೇಡ ನನ್ನನ್ನು, ಹೊಣೆಗಾರನಾಗು ನಿನ್ನ ದಾಸನ ಕ್ಷೇಮಕ್ಕೆ, ಅಗರ್ವಿಗಳು ಬಾಧಕರಾಗದಿರಲಿ ನನಗೆ. ಮಂದವಾಯಿತೆನ್ನ ನೇತ್ರ ನಿನ್ನ ರಕ್ಷಣೆಗಾಗಿ ಕಾಯುತ್ತಾ, ನೀತಿಯುತ ನಿನ್ನ ನುಡಿ ಈಡೇರುವುದನ್ನು ನಿರೀಕ್ಷಿಸುತ್ತಾ. ಅನೇಕ ಬಾರಿ ಈ ಒಂದು ಅನುಭವ ನಮಗಾಗತ್ತೆ. ನಾವು ನಿರೀಕ್ಷೆ ಇಟ್ಕೊಳ್ತೀವಿ, ಕಾಯ್ತಾ ಇರ್ತೀವಿ, ದೇವರು ಯಾಕೆ ನನ್ನ ಪ್ರಾರ್ಥನೆ ಆಲಿಸುವುದಿಲ್ಲ, ದೇವರಿಗೆ ನನ್ನ ಮೇಲೆ ಕೋಪನ, ಇದೆಲ್ಲ ನಮ್ಮ ಮನಸ್ಸಲ್ಲಿ ಬರಬಹುದು. ಅದೇ ಮಂದವಾಯಿತೆನ್ನ ನೇತ್ರ ನಿನಗಾಗಿ ಕಾಯುತ್ತಾ ಯಾವಾಗ ಆಗುತ್ತೆ ಅಂತೇಳಿ. ಆದರೆ ನಾನು ಅದನ್ನು ವಿಧೇಯತೆಯಿಂದ ಒಪ್ಪಿಸಿಕೊಟ್ಟು ನಿನ್ನ ರಕ್ಷಣೆಗೆ ನನ್ನನ್ನೇ ಸಮರ್ಪಿಸಿಕೊಡಬೇಕಾದುದು ನನ್ನ ಕರ್ತವ್ಯ. ಕೃಪೆಯಿಂದ ನಡೆಸು ನಿನ್ನ ದಾಸನನ್ನು, ಕಲಿಸನೆಗೆ ನಿಬಂಧನೆಗಳನ್ನು. ಪ್ರಭು, ನಿನ್ನ ಧರ್ಮಶಾಸ್ತ್ರ ಉಲ್ಲಂಘನೆಯಾಗದೆ ಜೀವಿಸಲು ಕೃಪೆ ನೀಡು, ನ್ಯಾಯಭರಿತವಾಗಿ ಜೀವಿಸಲು ಕೃಪೆ ನೀಡು. ಮುಂದಿನ ವಾಕ್ಯಗಳು 129ರಿಂದ 136. ದೈವಾಜ್ಞೆ ನಾವು ಯಾಕೆ ಪಾಲಿಸಬೇಕು? ಅಪೂರ್ವವಾದ ನಿನ್ನ ಕಟ್ಟಳೆಗಳನ್ನು ಹೃತ್ಪೂರ್ವಕವಾಗಿ ನಾ ಪಾಲಿಪೆನು. ತರುವುದು ನಿನ್ನ ವಾಕ್ಯೋಪದೇಶ, ಸರಳ ಜನರಿಗೆ ಜ್ಞಾನ ಪ್ರಕಾಶ. ನೋಡಿ, ಯಾರಿಗೆ? ನಿನ್ನ ವಾಕ್ಯೋಪದೇಶ. ಈ ಧ್ಯಾನಕೂಟ ಇದೆ ಅಲ್ಲ, ಕೆಲವು ಸಲ ನಾವು ಧ್ಯಾನಕೂಟ ಎಲ್ಲ ಕೊಡ್ತೀವಿ. ನಿನ್ನ ವಾಕ್ಯೋಪದೇಶ ತರುವುದು ಸರಳ ಜನರಿಗೆ, ಬುದ್ಧಿವಂತರಿಗೆಲ್ಲ. ಯಾರು ಬರ್ತಾರೆ ಧ್ಯಾನ? ನಾನು ನೋಡಿದ ಸರಳ ಜನ, ಕಷ್ಟಪಡುವವರು, ಭಾರ ಹೊತ್ತವರು ಬರ್ತಾರೆ. ಅವರಿಗೆ ಜ್ಞಾನ ಪ್ರಕಾಶ, ಅಂದರೆ ದೇವರ ಪ್ರಕಾಶವು ಸಿಗುತ್ತದೆ, ಲಭ್ಯವಾಗುತ್ತದೆ. ಬಾಯಿ ತೆರೆದು ಹಾತೊರೆಯುತ್ತಿರುವೆ ನಿನ್ನ ಆಜ್ಞೆಗಳನ್ನು, ಹರಸುತ್ತಿರುವೆ ನಿನ್ನ ನಾಮಪ್ರಿಯರಿಗೆ ಮಾಡುವಂತೆ ನನಗಭಿಮುಖನಾಗಿ ತೋರು ನೀ ಮಮತೆ. ನಿನ್ನ ನುಡಿಗನುಸಾರ ದೃಢಪಡಿಸು ನನ್ನ ನಡತೆಯನ್ನು, ಕೆಡುಕೊಂದು ಆದಿನ ಪಡಿಸದಿರಲಿ ನನ್ನನ್ನು. ತೋರು ನಿನ್ನ ಮುಖ ದರ್ಶನ. ನಾನು ಪ್ರಾರ್ಥಿಸ್ತಾ ಇರುವಾಗ ಆಗುವ ಅನುಭವ, ಈ ದಾಸನಿಗೆ ತೋರು ನಿನ್ನ ಮುಖ ದರ್ಶನ, ನೀ ಕಲಿಸು ನಿನ್ನ ನಿಬಂಧನೆಗಳನ್ನು ನನಗೆ. ನಿನ್ನ ಶಾಸ್ತ್ರವನ್ನು ಜನ ಪಾಲಿಸದ ಕಾರಣ ಹರಿಯುತ್ತಿದೆ ಧಾರೆಯಾಗಿ ನನ್ನ ಕಣ್ಕಣ. ಆ ವಾಕ್ಯ ಪಾಲಿಸಬೇಕು, ವಾಕ್ಯದಲ್ಲಿ ಜೀವಿಸಬೇಕು. ವಾಕ್ಯ ನಮಗೆ ರಕ್ಷಣೆಯನ್ನು ತರುತ್ತೆ, ವಾಕ್ಯ ನಮಗೆ ಶುದ್ಧೀಕರಿಸುತ್ತೆ. ಮುಂದೆ ವಾಕ್ಯಗಳು 137ರಿಂದ 144. ದೈವಾಜ್ಞೆ ಶಾಶ್ವತ ಆಜ್ಞೆ. ಹೇ ಪ್ರಭು, ನೀನು ಸತ್ಯವಂತ, ನಿನ್ನ ವಿಧಿಯು ನ್ಯಾಯಸಮ್ಮತ. ಸತ್ಯವಾದವು ನಿನ್ನ ಕಟ್ಟಳೆಗಳು, ಪೂರ್ಣ ವಿಶ್ವಾಸನೀಯವಾದವುಗಳು ಅವುಗಳು. ಮರೆತು ಬಿಟ್ಟರು ವಿರೋಧಿಗಳು ನಿನ್ನ ವಾಕ್ಯವನ್ನು. ಎಂತಲೇ ದಹಿಸುತ್ತಿದೆ ಧರ್ಮಾಸಕ್ತಿಯನ್ನನು, ಮರೆತು ಬಿಟ್ಟರು ವಿರೋಧಿಗಳು ವಾಕ್ಯವನ್ನು. ಇವತ್ತು ನಾವು ವಾಕ್ಯವನ್ನು ಮರೆತು ಬಿಟ್ಟಿದ್ದೀವ, ದೇವರ ವಾಕ್ಯದಿಂದ ದೂರ ಇದ್ದೀವ. ಕೆಲವರು ದೇವರಿಗೆ ವಿರೋಧ ಮಾಡೋರು ವಾಕ್ಯ ಬೇಡ, ಬೈಬಲ್ ಬೇಡ, ಏನು ಬೈಬಲ್ ಅಂತಾರೆ, ಇವರೆಲ್ಲ ಅಂತಾರೆ. ಅವರಿಗೆ ಗೊತ್ತಿಲ್ಲ. ಸವಿದು ನೋಡು ಪ್ರಭುವಿನ ಮಾಧುರ್ಯವನು. ಮರೆತು ಬಿಟ್ಟರು ವಿರೋಧಿಗಳು ನಿನ್ನ ವಾಕ್ಯವನು. ಅದ ವಾಕ್ಯ ಬೋಧಿಸುವವರಿಗೆ ಏನು ಅವಮಾನ ಮಾಡುವಂಥ ವ್ಯಕ್ತಿಗಳು. ಎಂತಲೇ ದಹಿಸುತ್ತಿದೆ ಧರ್ಮಾಸಕ್ತಿಯನ್ನನು. ನಿನ್ನ ನುಡಿಯೊಂದು ಪರಮ ಪರಿಶೋಧಿತ, ಅದರ ಮೇಲಿದೆ ನಿನ್ನ ದಾಸನಿಗೆ ಬಹುಮೋದ. ನಾನು ಅಲ್ಪನು, ತಿರಸ್ಕಾರ ಹೊಂದಿದವನು, ಆದರೂ ಮರೆತಿಲ್ಲ ನಿನ್ನ ನಿಯಮಗಳನ್ನು. ನಿನ್ನ ನೀತಿ ಸತ್ಯ, ಶಾಸ್ತ್ರ ಸತ್ಯ,
ಎರಗಿವೆ ಕಷ್ಟ ಸಂಕಟಗಳು ನನ್ನಂಗ ಆನಂದದಾಯಕ, ನಿನ್ನ ಆಜ್ಞೆಗಳು ನೀತಿಯುತ ಹಾಗೂ ಶಾಶ್ವತ, ನಿನ್ನ ಶಾಸನ ನಾ ಜೀವಿಸುವಂತೆ ದಯಪಾಲಿಸಿ ನನಗೆ ಸುಜ್ಞಾನ. ದೇವರು ಸುಜ್ಞಾನವನ್ನು ಪಾಲಿಸುತ್ತಾರೆ. ನಾವು ಆತನ ಆಜ್ಞೆಗಳ ಪ್ರಕಾರ ಜೀವಿಸಿದಾಗ, ವಿಧೇಯರಾದಾಗ, ಆಜ್ಞೆಗಳನ್ನು ಪ್ರೀತಿಸಿದಾಗ. ಮುಂದಿನ ವಾಕ್ಯಗಳು 145ರಿಂದ 152. ಅದು ಕೂಡ ನಮಗೆ ಹೇಳುವ ಮಾತು, ಜೀವೋದ್ಧಾರಕನ ಆಜ್ಞೆ ಏನು? ಸದುತ್ತರಿಸು, ಮನಪೂರ್ವಕವಾಗಿ ಮೊರೆಯಿಡುವೆ, ನಿನ್ನ ನಿಬಂಧನೆಗಳನ್ನು ಪ್ರಭು ಅನುಸರಿಸಿರುವೆ. ಉದ್ಧರಿಸೆನ್ನನು ನಿನಗೆ ಮೊರೆಯಿಡುವೆ, ನಿನ್ನ ಕಟ್ಟಳೆಗಳನ್ನು ಕೈಗೊಳ್ಳುವೆ. ಅರುಣೋದಯದಲ್ಲೆದ್ದು ಮೊರೆಯಿಟ್ಟೆನು, ನಿನ್ನ ವಾಕ್ಯದಲ್ಲಿ ನಂಬಿಕೆ ಇಟ್ಟೆನು. ನಿನ್ನ ನುಡಿಯನ್ನು ಧ್ಯಾನಿಸಬೇಕೆಂದೇ ಎಚ್ಚರಗೊಳ್ಳುವೆ, ಇರುಳಿನ ಜಾವಕ್ಕೆ ಬಂದೆ. ಅಂದರೆ ನಾವು ಬೆಳಗ್ಗೆ ಎದ್ದಾಗ ದೇವರ ನುಡಿಯನ್ನು ನಾವು ಧ್ಯಾನಿಸತಕ್ಕದ್ದು, ದೇವರ ವಾಕ್ಯವನ್ನು ಮೊಟ್ಟ ಮೊದಲು ನಾವು ಓದತಕ್ಕದ್ದು, ಅದರ ಪ್ರಕಾರ ನಮ್ಮ ಜೀವನವನ್ನು ಕಟ್ಟತಕ್ಕದ್ದು. ಆದ್ದರಿಂದ ದೇವ, ನಿನ್ನ ವಾಕ್ಯದಲ್ಲಿ ನಂಬಿಕೆ ಇಟ್ಟಿದ್ದೀನಿ, ನನ್ನನ್ನು ಆಶೀರ್ವದಿಸು. ಮುಂದುವರಿಸಿ ನೋಡಿದರೆ ಕೀರ್ತನೆ 153ರಿಂದ ವಾಕ್ಯಗಳು 160. ಸತ್ಯವೇ ದೈವಾಜ್ಞೆಯ ಸಾರಾಂಶ, ನನ್ನ ಕಷ್ಟವ ನೋಡಿ ಮುಕ್ತಗೊಳಿಸೆನ್ನನು, ಮರೆತಿಲ್ಲ ನಾನು ನಿನ್ನ ಧರ್ಮಶಾಸ್ತ್ರವನ್ನು. ಅಂದರೆ ಇಲ್ಲಿ ನಾನು ಸತ್ಯ ಪ್ರಕಾರವಾಗಿ ಜೀವಿಸ್ತಾ ಇರುವಾಗ ನನಗೆ ಬರುವ ಕೇಡುಗಳಿಂದ ಬಿಡುಗಡೆ ಮಾಡು ಪ್ರಭು. ದುರುಳರಿಗೆ ಜೀವೋದ್ಧಾರ ದೂರವಿದೆ, ಆದರೆ ನಿನ್ನ ನಿಬಂಧನೆಗಳನ್ನು ಪಾಲಿಸುವವರಿಗೆ ಅವತ್ತು ಹತ್ತಿರವಿದೆ. ಆದ್ದರಿಂದ ಆ ದ್ರೋಹಿಗಳನ್ನು ಕಂಡಾಗ ಆಗುತ್ತಿದೆ ಅಸಹ್ಯ, ಏಕೆಂದರೆ ನಿನ್ನ ನುಡಿಯಂತೆ ಅವರು ನಡೆಯರಯ್ಯ. ದೇವರ ನುಡಿಯಂತೆ ಅವರು ಜೀವಿಸುವುದಿಲ್ಲ. ನಮಗೂ ಈ ಲೋಕದಲ್ಲಿ ನಾವು ನೋಡ್ತೀವಿ. ಸತ್ಯವೇ ನಿನ್ನ ವಾಕ್ಯದ ಸಾರಾಂಶ, ನಿನ್ನ ನೀತಿ ವಿಧಿಗಳೆಲ್ಲವೂ ಅನಿಶ. ಮುಂದುವರಿಸಿ ನಾವು ನೋಡುವುದಾದ್ರೆ 161ರಿಂದ 168. ದೈವಾಜ್ಞೆಯಿಂದ ನೆಮ್ಮದಿ ಪೀಡಿಸುತ್ತಿಹರು, ನಿಷ್ಕಾರಣವಾಗಿ ರಾಜರುಗಳು, ನಿನ್ನ ವಾಕ್ಯದ ಭೀತಿ ಇಹುದು ಎನ್ನ ಹೃದಯದಳು. ಜನರಿಗಾನಂದ ಅನಿರೀಕ್ಷಿತ ಆಸ್ತಿಯಲ್ಲಿ, ನನಗಾದರೂ ಪರಮಾನಂದ ನಿನ್ನ ನುಡಿಯಲಿ. ನೋಡಿ, ಜನರಿಗಾನಂದ ಅನಿರೀಕ್ಷಿತ ಆಸ್ತಿಯಲ್ಲಿ, ನನಗಾದರೂ ಪರಮಾನಂದ ನಿನ್ನ ನುಡಿಯಲಿ. ಹಿಡಿಸದು ಎನಗೆ ಮಿಥ್ಯವಾದುದು, ಅದು ಎನಗೆ ಅಸಹ್ಯ, ನಿನ್ನ ಧರ್ಮಶಾಸ್ತ್ರವಾದರೂ ನನಗೆ ಸುಪ್ರಿಯ. ಜನರಿಗಾನಂದ ಅನಿರೀಕ್ಷಿತ ಆಸ್ತಿಯಲ್ಲಿ. ಇವತ್ತು ಒಂದು ಅರ್ಥದಲ್ಲಿ ಲೋಕದಲ್ಲಿ ನಾವು ಮುಳುಗೋಗಿದ್ದೀವಿ, ಇನ್ನೊಂದು ನಾವು ದೇವರ ನುಡಿಯಲ್ಲಿ ಮುಳುಗೋಗಿದ್ದೀವಿ. ಆದ್ದರಿಂದ ಜನರಿಗೆ ಆನಂದ ಅನಿರೀಕ್ಷಿತ ಆಸ್ತಿಯಲ್ಲಿ, ನನಗಾನಂದ ನಿನ್ನ ನುಡಿಯಲ್ಲಿ. ಅತಿ ನೆಮ್ಮದಿಯುಂಟು ನಿನ್ನ ಶಾಸ್ತ್ರ ಪ್ರಿಯರಿಗೆ, ವಿಘ್ನಕರವಾದುದೇನು ಇರದು ಅಂತವರಿಗೆ. ಯಾಕಂದ್ರೆ ನಿನ್ನ ವಾಕ್ಯ ಪ್ರಿಯರಿಗೆ ಆಶೀರ್ವಾದವಿದೆ. ಆದ್ದರಿಂದ ನಿನ್ನ ರಕ್ಷಣೆಯನ್ನು ನಾನು ನಿರೀಕ್ಷಿಸುತ್ತಿರುವೆ, ಅದು ನನಗೆ ಸಿಗುತ್ತೆ ಎಂಬ ದೃಢ ನಂಬಿಕೆ ನನ್ನಲ್ಲಿ ಇರತಕ್ಕದ್ದು. ಕೊನೆಯದಾಗಿ 169ರಿಂದ 178. ದೈವಾಜ್ಞೆಯಿಂದ ಜ್ಞಾನೋದಯ, ದೇವರ ವಾಕ್ಯದಿಂದ ಕಟ್ಟಳೆಗಳನ್ನು ಅನುಸರಿಸುವುದರಿಂದ ನಮಗೆ ಜ್ಞಾನೋದಯ. ನನ್ನ ಮೊರೆ ಸೇರಲಿ ಪ್ರಭು ನಿನ್ನ ಸನ್ನಿಧಿಯ, ನಿನ್ನ ವಾಕ್ಯಾನುಸಾರ ನೀಡು ಜ್ಞಾನೋದಯ. ನನ್ನ ವಿಜ್ಞಾಪನೆ ಸೇರಲಿ ನಿನ್ನ ಸನ್ನಿಧಿಗೆ, ಉದ್ಧರಿಸೆನ್ನನು ನಿನ್ನ ನುಡಿಗೆ ತಕ್ಕ ಹಾಗೆ. ನನಗೆ ಕಲಿಸಿರುವೆ ನಿನ್ನ ನಿಬಂಧನೆಗಳನ್ನು, ನನ್ನ ಬಾಯಿ ಉಸುರಲಿ ನಿನ್ನ ಗುಣಗಾನವನ್ನು. ವರ್ಣಿಸಲಿ ನನ್ನ ನಾಲಿಗೆ ನಿನ್ನ ನುಡಿಗಳನ್ನು, ನಿನ್ನ ಕೈ ನೀಡಲಿ ನನಗೆ ನೆರವನು. ಆರಿಸಿಕೊಂಡೆ ನಿನ್ನ ನಿಯಮಗಳನ್ನು, ನಿನ್ನ ಕೈ ನೀಡಲಿ ನನಗೆ ನೆರವನು. ನಿನಗೆ ಇಷ್ಟ, ನೀನು ನೀಡುವ ಜೀವೋದ್ಧಾರ ನನಗೆ ಇಷ್ಟ. ನಿನ್ನ ಧರ್ಮಶಾಸ್ತ್ರ ಸಂತೋಷಕರ. ನನ್ನ ಪ್ರಾಣವನ್ನು ಉಳಿಸು, ನಾನಿನ್ನನ್ನು ಭಜಿಸುವೆ. ಪ್ರಭು, ದಾರಿ ತಪ್ಪಿದ ಕುರಿ ನಾನು, ಪರಾಂಬರಿಸು ನಿನ್ನ ದಾಸನನ್ನು, ಮರೆಯನು ನಿನ್ನ ಆಜ್ಞೆಗಳನ್ನು. ನನ್ನನ್ನು ಕಾಪಾಡು, ರಕ್ಷಿಸು. ಆತ್ಮೀಯರೇ, ಸುಮಾರು 178 ವಾಕ್ಯಗಳನ್ನು ನಾವು 2 ಸಂಚಿಕೆಯಲ್ಲಿ ನಾವು ಧ್ಯಾನಿಸಿದೆವು. ಕೀರ್ತನೆ 119 ದೈವಾಜ್ಞೆಯ ಕುರಿತು, ದೇವರ ಪ್ರೀತಿಯ ಕುರಿತು, ದೇವರ ವಾಕ್ಯದ ಕುರಿತು, ದೇವರ ಸಂರಕ್ಷಣೆ ಯೋಜನೆಯ ಕುರಿತು ಅನೇಕ ವಿಷಯಗಳು ಈ ಕೀರ್ತನೆಯಲ್ಲಿ ಅಡಗಿವೆ. ನಮಗೆ ಕಾಣಬಹುದು ಬಹಳ ಉದ್ದವಾದ ಕೀರ್ತನೆ, ಆದರೆ ಇಲ್ಲಿ 22 ಅಕ್ಷರಮಾಲೆಗಳ ಮೂಲಕ ನಾವು ಒಂದೊಂದು ದಿನ ಧ್ಯಾನಿಸುವಂತೆ ನಮಗೆ ಬೈಬಲಲ್ಲಿ ಹಾಕಲಾಗಿದೆ, ತರ್ಜುಮೆ ಮಾಡಲಾಗಿದೆ. ಅದರಿಂದ ಇವತ್ತು ನಾವು ಈ ಕೀರ್ತನೆಯ ಆಶೀರ್ವಾದವನ್ನು ಪಡೆಯೋಣ ಮತ್ತು ಏನು ಧ್ಯಾನಿಸಿದ್ದೀವಿ ಅದರ ಮೂಲಕ ದೇವರು ನಮ್ಮ ಮನಗಳನ್ನು ಶುದ್ಧೀಕರಿಸಲಿ, ಪವಿತ್ರ ಆತ್ಮರಿಂದ ನಮ್ಮನ್ನು ತುಂಬಲಿ ಮತ್ತು ಪ್ರಭುವಿಗೆ ಸಾಕ್ಷಿಗಳಾಗುವ ಭಾಗ್ಯವನ್ನು ಕರುಣಿಸಲಿ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ.
ನೀವು ನಮಗೆ ಪ್ರೀತಿ ಸ್ವರೂಪಿ ದೇವರಾಗಿದ್ದೀರಿ, ಪ್ರೀತಿಯಲ್ಲಿ ತುಂಬೋದೇವರಾಗಿದ್ದೀರಿ. ನಿಮ್ಮ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ಜೀವಿಸುವಾಗ ನೀವು ನಮ್ಮನ್ನು ಆಶೀರ್ವದಿಸುತ್ತೀರಿ. ಇದೋ ಕೀರ್ತನೆಯೊಂದಿಗೆ ಪ್ರಾರ್ಥನೆ ಮಾಡುವ ಎಲ್ಲ ಭಕ್ತರನ್ನು, ವಿಶ್ವಾಸಿಗಳನ್ನು ಆಶೀರ್ವದಿಸು. ಅವರ ಜೀವನವನ್ನು ಅಭಿಷೇಕಿಸು. ಎಲ್ಲ ಕೇಡುಗಳಿಂದ ಕಾದು ರಕ್ಷಿಸು. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ರೋಗ ರುಜಿನಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆ ಅವರ ಮೇಲೆ ಹರಿಯಲಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ಸಂರಕ್ಷಣೆ, ಯೇಸು ರಕ್ತದಲ್ಲಿ ನಿಮಗೆ ಬಿಡುಗಡೆ ಘೋಷಿಸಿ ಪ್ರಾರ್ಥಿಸುತ್ತೇನೆ. ದೇವರ ಸಂಪೂರ್ಣ ಆಶೀರ್ವಾದ, ಸೌಖ್ಯ ನಿಮ್ಮ ಮೇಲೆ ಹಿಡಿದು ಬಂದು ನೀವು ಪ್ರಭುವಿಗೆ ಸಾಕ್ಷಿಗಳಾಗಿರಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಈ ಸ್ವಾರ್ಥ ಸೇವೆಯಲ್ಲಿ ಪ್ರಾರ್ಥನೆ ಕೇಳಿಕೊಂಡ ಪ್ರತಿಯೊಬ್ಬರಿಗಾಗಿಯೂ ಪ್ರಾರ್ಥಿಸಿರಿ. ನಾವು ಬಲವಾಗಿ ಸ್ವಾರ್ಥೆಯಲ್ಲಿ ಬೇರೂರುವಂತೆ, ಕೊನೆ ಉಸಿರಿರುವ ತನಕ ಪ್ರಭುವಿಗಾಗಿ ಜೀವಿಸುವಂತೆ ನಮಗಾಗಿ ನೀವು ಪ್ರಾರ್ಥಿಸಿರಿ. ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ಮುಂದೆ ಮಾಡಿ. ವಾಟ್ಸಪ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಇದ್ದರೆ, ಬೇರೆ ಬೇರೆ ನಿಮ್ಮ ಸೋಷಿಯಲ್ ನೆಟ್ವರ್ಕ್ ಇದ್ದರೆ ಈ ಸ್ವಾರ್ಥೆಯನ್ನು ಸಾರಿ. ದೇವರ ಆಶೀರ್ವಾದ. ದಿವ್ಯವಾಣಿ